ನಮಸ್ತೆ ಸ್ನೇಹಿತರೆ, ಭಕ್ತಿಭಾವ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವಚನ ಶ್ರೀದೇವಿ ಮಹಾತ್ಮೆಯ 14ನೇ ಅಧ್ಯಾಯದ ಮುಂದುವರಿಕೆ. ದೇವಿಯು ಅವನ ಗದೆಯನ್ನು ಶಿವನ ತ್ರಿಶೂಲದಿಂದ ಹಾರಿಸಿದಳು. ರಾಕ್ಷಸನು ಆಗ ಗಂಡುಗೊಡಲಿಯಿಂದ ಸಿಂಹವನ್ನು ಘಾತಿಸಿ ದೇವಿಯ ಕಿರೀಟದ ಮೇಲೆ ಹೊಡೆದನು. ಆ ಘಾತಕ್ಕೆ ಕಿರೀಟದ ಮಾಣಿಕ್ಯಗಳು ಸಿಡಿದು ಬಿದ್ದವು. ಅದರಿಂದ ಪರದೇವಿಯು ಬೆಂಕಿಯಂತಾಗಿ ದೈತ್ಯನನ್ನ ಬಾಣಗಳಿಂದ ಘಾತಿಸಿದಳು. ಅವನು ಮತ್ತೆ ಸಿಂಹವನ್ನ ದೇವಿಯನ್ನು ಹೊಡೆದನು. ಭದ್ರಮಂಗಳೆಯಾದ ದೇವಿಯು ಶೌರ್ಯದಲ್ಲಿ ದರಿದ್ರಳೆ. ಆಕೆ ತನ್ನ ಅರ್ಧಚಂದ್ರಾಕಾರದ ಬಾಣದಿಂದ ಅವನ ಕೊಡಲಿಯನ್ನು ಹೊಡೆದಳು. ಪರ್ವತಗಳು ಪುಡಿ ಪುಡಿಯಾಗುವಂತೆ ಶರಸಂಧಾನವನ್ನು ಮಾಡಿದಳು. ಆ ಭಯಂಕರ ವೇಗಕ್ಕೆ ಸಮುದ್ರಗಳೇ ಮೇರೆ ತಪ್ಪಿದಂತೆ ಅಲ್ಲೋಲ ಕಲ್ಲೋಲವಾಯಿತು. ದೇವಿಯು ಸಿಂಹವು ಸಿಡಿಲಿನಂತೆ ಎರಗಿದರು. ಆಗ ರಾಕ್ಷಸನು ಬಲಹೀನನಾಗಿ ದೇವಿಯ ಮೇಲೆ ಬಿದ್ದು ಮೈ ಮರೆತನು. ಅದನ್ನು ನೋಡಿ ಶುಂಭನು ಧನುಷ್ಯನ್ನು ಹಿಡಿದು ದೇವಿಯೊಡನೆ ಯುದ್ಧಕ್ಕೆ ನಿಂತನು. ಜಗತ್ತೇ ತತ್ತರಿಸಿ ಅಲ್ಲಾಡಿತು. ದೇವಿಯ ಹಾಗೂ ಅಸುರನ ಶಂಖಗಳ ಧ್ವನಿಗೆ ಸರ್ವವು ಕಿವುಡಾದವು. ಅವರಿಬ್ಬರ ಬಿಲ್ಲಿನ ಶಬ್ದಕ್ಕೆ 3 ಲೋಕಗಳೂ ನಡುಗಿದವು. ಬ್ರಹ್ಮಾಂಡವೇ ಒಡೆದು ಹೋದಂತಾಯಿತು. ಶುಂಭನು ಭಾರತಿಯು ಪರಸ್ಪರ ಭಾಪುರೇ ಎಂದು ಕೂಗುತ್ತಾ ಸಿಂಹನಾದ ಮಾಡುತ್ತಾ ಬಾಣ ವರ್ಷವನ್ನು ಮಾಡುತ್ತಿದ್ದರು. ಪರವಸ್ತುವಾದ ಭಾರತೀಯ ಸೌಂದರ್ಯ ಹೋಗಿ ಅಲ್ಲಿ ಶೌರ್ಯದ ತಾಪವು ಮನೆ ಮಾಡಿಕೊಂಡಿತ್ತು. ಉಗ್ರತೆ ದೀಪದಂತೆ ಆ ಮಹಾದೇವಿಯಲ್ಲಿ ಬೆಳಗಿದ್ದಿತು. ಶುಂಭನು ಉಗ್ರನಾಗಿದ್ದನು. ಹೀಗೆ ಇಬ್ಬರು ಯುದ್ಧ ಮಾಡುತ್ತಿದ್ದಾಗಲೇ ನಿಶುಂಭನು ಮೂರ್ಛೆ ತಿಳಿದಿದ್ದನು. ಅವನು ಕಣ್ಣು ಬಿಟ್ಟು ಮೇಲೆದ್ದು ಬಿಲ್ಲು ಹಿಡಿದು ನಿಂತನು. ಇಬ್ಬರು ಶಾಂಭವಿಯ ಮೇಲೆ ಬಾಣಗಳನ್ನು ಸುರಿಸಿದರು. ಶಾಂಭವಿಯು ಆ ಬಾಣಗಳೆಲ್ಲವನ್ನ ತರಿದು ಹಾಕಿ ಶತಕೋಟಿ ಬಾಣಗಳನ್ನು ಪ್ರಯೋಗಿಸಿದಳು. ಆ ಬಾಣಗಳ ತೀವ್ರತೆಗೆ ಶುಂಭನ ಸಾರಥಿ ಮಡಿದನು. ಧ್ವಜವು ಮುರಿಯಿತು, ಕುದುರೆ ಮಡಿದು ಬಿದ್ದಿತು, ಕಿರೀಟ ಉದುರಿ ಬಿದ್ದಿತು. ಆಗ ಶುಂಭನು ಶೂಲವನ್ನು ಹಿಡಿದು ಚಂಡಿಯ ಎದುರಿಗೆ ನಡೆದು ಬರಲು ಆ ದೇವಿಯು ಬಿಟ್ಟ ಬಾಣಗಳು ಅವನಿಗೆ ತಾಗಿ ಕೆಳಗೆ ಬಿದ್ದನು. ತನ್ನ ಅಣ್ಣನು ಮೂರ್ಛಿತನಾದುದನ್ನು ಕಂಡು ನಿಶುಂಭನು, ಇವಳ್ಯಾರು ದಿಟ್ಟ ಹೆಂಗಸು, ಇವಳನ್ನು ಕೊಲ್ಲಲೇಬೇಕು, ಆದರೆ ಮೊದಲು ಇವಳನ್ನು ಮಾತನಾಡಿಸಬೇಕೆಂದು ದೇವಿಯನ್ನು ಕುರಿತು, ನೀನಾರು, ನಿನಗೆ ಈ ಯುದ್ಧವೇಕೆ, ನಿನ್ನದು ಹೆಂಗಸಿನ ಬುದ್ಧಿ, ನಿನಗೆ ಸ್ವಲ್ಪವೂ ವಿವೇಕ ಎಂಬುದೇ ಇಲ್ಲ. ಶುಂಭನು ವೀರರಲ್ಲಿ ಮಹಾವೀರನು, ತ್ರೈಲೋಕ್ಯದ ಅರಸು. ಅವನೊಡನೆ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯವೇ? ಮನ್ಮಥನ ಶತ್ರು ಶಿವನಿಂದಲೂ ಮಧುಪುರಿ ಶ್ರೀ ವಿಷ್ಣುವಿನಿಂದಲೂ ಸಾಧ್ಯವಾಗದು. ನಾನು ವೀರಶುಂಭನ ತಮ್ಮನಾದ ನಿಶುಂಭ. ನೀನು ಸ್ತ್ರೀ ಎಂದು ಅಬಲೆಯ ಮೇಲೆ ಕೈ ಮಾಡಲಾಗದೆಂಬ ನೀತಿಯಿಂದ ನಿನ್ನ ಜೀವವನ್ನು ಉಳಿಸಿದ್ದೇನೆ. ಇಲ್ಲಿಂದ ಬೇಗ ಹೊರಡು, ಹೋಗದಿದ್ದರೆ ನನ್ನ ಅಣ್ಣನು ನಿನ್ನನ್ನು ಕೊಲ್ಲುತ್ತಾನೆ. ಇದು ನಿಜ, ಬೇಗ ನಡೆ, ತಡ ಮಾಡದೆ ಎಂದನು. ದೇವಿಯು ಅವನ ಮಾತುಗಳಿಂದ ಧೈರ್ಯಗೆಳದೆ, ಎಲ್ಲವೂ ನಿಜವಾಗಿ ಹೇಳುವುದಾದರೆ ವೀರರಾದ ಶುಂಭ ನಿಶುಂಭರನ್ನು ರಣದಲ್ಲಿ ಕೊಂದು ಕೆಡಹಿದ ನಂತರವೇ ಹೋಗುವುದು. ಇಲ್ಲದಿದ್ದರೆ ನಾನು ವರದೇವತೆ ಎನಿಸಿಕೊಳ್ಳುವೆನೆ ಎಂದು ನುಡಿದು ದಿವ್ಯವಾದ ಬಾಣಗಳಿಂದ ರಾಕ್ಷಸನ ದೇಹವನ್ನು ಸಹಸ್ರ ತೂತುಗಳಿಂದ ತುಂಬಿದಳು. ರಾಕ್ಷಸನು ಕೋಪದಿಂದ ನಾನಾ ರೂಪಗಳನ್ನು ಧರಿಸಿ ದೇವಿಯ ಮೇಲೆ ಯುದ್ಧ ಮಾಡತೊಡಗಿದನು. ದೈತ್ಯರು ಸಿಂಹನಾಗಿ, ಶರಭವಾಗಿ, ಆನೆಯಾಗಿ, ಭೂತವಾಗಿ, ಬೇತಾಳನಾಗಿ, ಹುಲಿಯಾಗಿ, ಸಿಡಿಲಾಗಿ, ಕಾಳ್ಗಿಚ್ಚಾಗಿ, ಸಮುದ್ರನಾಗಿ ಬಂದು ಮಾಯಾ ಸಮರವನ್ನು ಮಾಡಿದನು. ಸಂಪೂರ್ಣ ಆವರಣದಲ್ಲಿ ಧೂಳು ಮುಚ್ಚಿಕೊಂಡಿತು. ಕಾರ್ಗತ್ತಳೆ ಆವರಿಸಿತು. ದೇವತೆಗಳು ತಮ್ಮ ಅಸ್ತಿತ್ವವನ್ನೇ ಮರೆತರು. ರಾಕ್ಷಸನು ಶೂಲ, ಪರಶು, ಕಕ್ಕಡೆಗಳೇ ಮೊದಲಾದ ಆಯುಧಗಳನ್ನು ಶಾಂಭವಿಯ ಮೇಲೆ ಎಡೆಬಿಡದೆ ಸುರಿಸಿದನು. ಎಲ್ಲಿ ನೋಡಿದರೂ ಬೊಬ್ಬೆ, ಚೀತ್ಕಾರ, ರಥದ ಧ್ವನಿ, ಬಿಲ್ಲಿನ ಶಬ್ದಗಳು ಬೋರ್ಗರೆದವು. ರಾಕ್ಷಸನು ದಶ ದಿಕ್ಕುಗಳಿಂದಲೂ ಶಾಂಭವಿಗೆ ಕಾಣಿಸಿಕೊಳ್ಳದೆ ಅವಳನ್ನು ಮುಚ್ಚಿ ಕಾದಾಡತೊಡಗಿದನು. ಆದರೇನು, ದೇವಿಯೇ ಸ್ವಯಂ ಮಾಯೆಯಲ್ಲವೇ? ಆಕೆಯನ್ನು ಮಾಯೆ ಮುಚ್ಚುವುದೇ? ದೇವಿಯು ದಿಟ್ಟಿಸಿದ ಒಡನೆ ಅವನ ಮಾಯವಾಯಿತು. ದುಷ್ಟನು ಆಗ ಕೋಪದಿಂದ ದೇವಿಯನ್ನು ಶರಗಳಿಂದ ಘಾತಿಸತೊಡಗಿದನು. ಅವನ ಶರಗಳು ವೀರ ತೇಜಸ್ಸಿನಿಂದ ಪ್ರಜ್ವಲಿಸಿದವು.